नित्यानंद जय जय श्री चैतन्य जय जय नित्यानंद जय अद्वैत चंद्र जय गौर भक्त वृंद जय अद्वैत चंद्र जय गौर भक्त वृंद। हरे कृष्ण 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 हरे 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 राम 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 हरे हरे। तो चैतन्य चरितामृत की जय, चैतन्य महाप्रभु की जय, गुरु महाराज की जय। हरे कृष्ण। ಶ್ಲೋಕ 63. स्मितालोकाः शोकं हरति जगत् यस्य परितो गिरं तु प्रारम्भ कुशलपटलिं पल्लवयति पदालम्बं कं वा प्रणयति नाही प्रेम निवाहम् सा देव चैतन्यकृतिर् ಅತೀತರಂ ನ ಕೃಪಾಯತ್. ಅಯ್ಯೋ, ಅದ್ರಲ್ಲಿ ಕಾಣುದಿಲ್ಲ, ಇದ್ರಲ್ಲೂ ಕಾಣುದಿಲ್ಲ. ನಾನು ಓದಿ ಮಾತಾಜಿ ಉಮಾ ಕುಲಕರ್ಣಿ ಮಾತಾಜಿ ಒಮ್ಮೆ ಓದಿ. ಏನೋ ಕನ್ನಡಕ್ಕೆ ಚೇಂಜ್ ಆಗ್ಬೇಕು. ಹರೇ ಕೃಷ್ಣ ಓದಿ. ಹರೇ 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 ಕೃಷ್ಣ ಮಾತಾಜಿ. ಸ್ಮಿತಾಲೋಕ ಶೋಕಂ ಹರತಿ ಜಗತಾಂ ಯಸ್ಯ ಪರಿತೋ. ಏನೋ ಆಯ್ತಲ್ಲ, ಏನೋ ಬಂದಿದೆ ಮಧ್ಯ. ಏನು ಅಡ್ವರ್ಟೈಸ್ ಬಂತ? ಏನೋ ಒಂದು ಬಂದಿದೆಯಲ್ಲ ಮಾತಾಜಿ. ಅಯ್ಯೋ ಕೃಷ್ಣ, ತೆಗಿತೇನೆ. ಹೋಯ್ತು. ಸ್ಮಿತಾಲೋಕ ಶೋಕಂ ಹರತಿ ಜಗತಾಂ ಯಸ್ಯ ಪರಿತೋ ಗಿರಾಂ ತು ಪ್ರಾರಂಭ ಕುಶಲ ಪಟಲಿಂ ಪಲ್ಲವಯತಿ ಪಾದಲಂಬ ವಾ ಪ್ರಣಯತಿ ನಹಿ ಪ್ರೇಮ ನಿವಾಹ ಸದೇವ ಚೈತನ್ಯಾಕೃತಿ ಅತಿತರಾಂ ನ ಕೃಪಯತೋ. ಇದು ಬೇರೆ ಯಾವ್ದ್ರದ್ದು ಇದು ಬಂದಿದೆ, ಇದು ಕಾಣಿಸ್ತದೆ. ಚೈತನ್ಯ ಇದು ಬರುತ್ತೆ, ಚೈತನ್ಯ ಸ್ಟಾರ್ಟ್ ಅದು ಮಾತಾಜಿ. ಹರೇ ಕೃಷ್ಣ ಕೇಳಿಸ್ತಾ ಮಾತಾಜಿ? ಕೇಳಿಸ್ತು ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ಕೇಳುತ್ತದೆ ಓದಿ ಮಾತಾಜಿ. ಸ್ಮಿತಾಲೋಕ ಶೋಕಂ ಹರತಿ ಜಗತಾಂ ಯಸ್ಯ ಪರಿತೋ ಗಿರಾಂ ತು ಪ್ರಾರಂಭ ಕುಟಿಲ ಪಟಲಿಂ ಪಲ್ಲವಯತಿ ಪದಾಲ್ಪಂ ಕಂ ವಾ ಪ್ರಣಯತಿ ನಹಿ ಪ್ರೇಮ ನಿವಹಂ ಸದೇವ ಚೈತನ್ಯ ಕೃತಿರ್ ಅತಿರ ಕೃಪಯತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತು ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಸ್ಮಿತಾಲೋಕ ಶೋಕಂ ಹರತಿ ಜಗತಾಂ ಯಸ್ಯ ಪರಿತೋ ಗಿರಾಂ ತು ಪ್ರಾರಂಭ ಕುಶಲ ಪಟಿಲಂ ಪಲ್ಲವಯತಿ ಪಾದಾಲಂಬಕಂ ವಾ ಪ್ರಣಯತಿ ನಹಿ ಪ್ರೇಮ ನಿವಹಂ ಸದೇವಶ್ಚೈತನ್ಯಾಕೃತಿರ್ ಅತಿತರಾಂ ನ ಕೃಪಯತೋ. ಅರ್ಥ, ಭಾವಾರ್ಥ, ಶಬ್ದ ಅರ್ಥ, ಅನುವಾದ, ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ಮಿತ ನಗುತ್ತಾ, ಆಲೋಕ ಓರೆ ನೋಟ,
ಶೋಕಂ ವಿರಹ ಹರತಿ ಕೊಂಡೊಯ್ಯುತ್ತಾನೆ ಜಗತಾಂ ಪ್ರಪಂಚದ ಯಸ್ಯ ಯಾವ ಪರಿತಃ ಸುತ್ತಮುತ್ತಲಿನ ಗಿರಾಂ ಮಾತಿನ ತೂ ಕೂಡ ಆರಂಭವಾಗಿತ್ತು. ಕುಶಲ ಶುಭದಾರಂಭದ ಪಟಿಲಂ ಗುಂಪಿನ ಪಲ್ಲವಯತಿ ಅರಳಲು ಕಾರಣವಾಗುತ್ತದೆ. ಪದ ಆಲಂಬ ಪಾದಕಮಲಗಳನ್ನು ಹಿಡಿದುಕೊಳ್ಳುತ್ತಾ ಕಂವಾ ಏನು ಸಾಧ್ಯವೋ ಪ್ರಣಯತಿ ಅದರೆಡೆ ನ ಇಲ್ಲ ಹಿ ಖಚಿತವಾಗಿ ಪ್ರೇಮ ನಿವಹಂ ದೈವ ಪ್ರೇಮದ ಪ್ರಮಾಣವು ಸ ಅವನು ದೈವ ಪರಮ ಪ್ರಭುವು ಚೈತನ್ಯ ಆಕೃತಿ ಚೈತನ್ಯ ಮಹಾಪ್ರಭು ಅವರ ರೂಪವನ್ನು ಹೊಂದಿ ಅತಿತರಾಂ ಅತೀವವಾಗಿ ನ ನಮಗೆ ಕೃಪಯತು ಅವರು ನಮ್ಮ ಮೇಲೆ ಕೃಪೆ ತೋರಲಿ. ಅನುವಾದ: ಪ್ರಭು ಶ್ರೀ ಚೈತನ್ಯರ ರೂಪದಲ್ಲಿ ಅವತರಿಸಿರುವ ಪರಮಪ್ರಭುವು ನಮ್ಮ ಮೇಲೆ ತನ್ನ ಬಹುತೇಕ ಕರುಣೆಯನ್ನು ಅನುಗ್ರಹಿಸಲಿ. ಅವರ ಮಂದಸ್ಮಿತದ ಓರೆನೋಟವು ಪ್ರಪಂಚದ ಎಲ್ಲಾ ದುಃಖಗಳನ್ನು ದೂರ ಮಾಡುತ್ತದೆ ಹಾಗೂ ಅವರ ನುಡಿಗಳೇ ಭಕ್ತಿಯ ಶುಭಪ್ರದ ಲತೆಗಳನ್ನು ಅವುಗಳ ಎಲೆಗಳನ್ನು ಹಬ್ಬಿ ಹರಡುವಂತೆ ಚೇತನವೀಯುತ್ತವೆ. ಅವರ ಪಾದಕಮಲಗಳ ಆಶ್ರಯ ಪಡೆಯುವುದರಿಂದ ತಕ್ಷಣವೇ ದಿವ್ಯವಾದ ದೈವ ಪ್ರೇಮವನ್ನು ಆಹ್ವಾನಿಸಿದಂತಾಗುತ್ತದೆ. ಭಾವಾರ್ಥ: ಈ ಶ್ಲೋಕದ ದ್ವಿತೀಯ ಶ್ರೀ ಚೈತನ್ಯಾಷ್ಟಕ 8ರದ್ದು. ಶ್ರೀ ರೂಪ ಗೋಸ್ವಾಮಿಯವರ ಸ್ತವಮಾಲರಿಂದ ಆರಿಸಿದ್ದು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಇದು ಈ ಶ್ಲೋಕ ದ್ವಿತೀಯ ಶ್ರೀ ಚೈತನ್ಯಾಷ್ಟಕ ಅಲ್ಲಿ 8ರದ್ದು. ಚೈತನ್ಯಾಷ್ಟಕ 8ರದ್ದು. ಇಲ್ಲಿ ಶೀಲರೂಪ ಗೋಸ್ವಾಮಿಯವರು ಸ್ತವಮಾಲದಿಂದ ಅದನ್ನು ಅವರ ಪುಸ್ತಕ ಅದರಿಂದ ಆಲಿಸಿದಂತಹದ್ದು. ಅನುವಾದ: ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಶ್ರೀ ಚೈತನ್ಯರ ರೂಪದಲ್ಲಿ ಅವತರಿಸಿ ಇರುವ ಪರಮ ಪ್ರಭು ನಮ್ಮ ಮೇಲೆ ಅವನ ಬಹುತೇಕ ಕರುಣೆಯನ್ನು ಅನುಗ್ರಹಿಸಲಿ. ಅವರ ಮಂದಸ್ಮಿತದ ಓರೆನೋಟವು ಪ್ರಪಂಚದ ಎಲ್ಲಾ ದುಃಖಗಳನ್ನು ಕೂಡ ದೂರ ಮಾಡ್ತದೆ ಹಾಗೂ ಅವರ ನುಡಿಗಳೇ ಭಕ್ತಿಯ ಶುಭಪ್ರದ ಲತೆಗಳನ್ನು ಅವುಗಳ ಎಲೆಗಳನ್ನು ಹಬ್ಬಿ ಹರಡುವಂತೆ ಚೈತನ್ಯವೀಯುತ್ತದೆ. ಅವರ ಆ ಭಕ್ತಿಯ ಶುಭಪ್ರದ ಮಾತುಗಳು, ಆ ಲತೆ ಅವುಗಳು ಹೇಗೆ ಒಂದು ಮರಕ್ಕೆ ಎಲೆಗಳು ಹಬ್ಬಿ ಹರಡಿದಂತೆ ಆ ರೀತಿಯಾಗಿ ಹರಡುತ್ತದೆ, ಅಷ್ಟು ಚೇತನವೀಯುತ್ತದೆ. ಅವರ ಪಾದ ಕಮಲಗಳ ಆಶ್ರಯ ಪಡೆಯುವುದರಿಂದಲೇ ತಕ್ಷಣವೇ ನಮಗೆ ದಿವ್ಯ ಪ್ರೇಮವನ್ನು ಆಹ್ವಾನಿಸಿದಂತೆ ಆಗುತ್ತದೆ. ಹರೇ ಕೃಷ್ಣ. ಶ್ಲೋಕ 64. ಶ್ರೀ ಅಂಗ ಶ್ರೀಮುಖ ಏಯಿ ಕರೆ ದರ್ಶನ ಕರ ಪಾಪ ಕ್ಷಯ ಹಯ ಪ್ರಾಯ ಪಾಯ ಪ್ರೇಮದನ. ಶ್ರೀ ಅಂಗ ಶ್ರೀ ಮುಖ ಏಯಿ ಕರೆ ಪ್ರೇಮಧನ. ರತ್ನ ಮಾತಾಜಿಗೆ ಸ್ವರ ಇಲ್ಲ, ಬೇಡ. ನೆಕ್ಸ್ಟ್ ನಾವು ಪುನಃ ಸ್ಟಾರ್ಟಿಂಗ್ಲೇ ಬರೋಣ. ಹರಿಣಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ? ಕೇಳಿಸ್ತದೆ. ಶ್ರೀ ಅಂಗ ಶ್ರೀ ಮುಖ ಏಯಿ ಕರೆ ದರ್ಶನ ತಾರ ಪಾಪ ಕ್ಷಯ ಹಯ ಪಾಯ ಪ್ರೇಮಧನ. ಅರ್ಥಗಳು: ಶ್ರೀ ಅಂಗ ಅವರ ಶರೀರವು, ಶ್ರೀಮುಖ ಅವರ ಮುಖವು, ಏಯಿ ಯಾರೇ ಆಗಲಿ, ಕರೆ ಮಾಡುವನೋ, ದರ್ಶನವನ್ನು, ತಾರ ಅವನ, ಪಾಪ ಕ್ಷಯ ಪಾಪಗಳ ನಾಶವು, ಹಯ ಆಗುತ್ತದೆ, ಪಾಯ ಪಡೆಯುತ್ತಾನೆ, ಪ್ರೇಮಧನ ದೈವದ ಪ್ರೇಮದ ಸಿರಿಯನ್ನು. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯಾರೇ ಆಗಲಿ ಶ್ರೀ ಚೈತನ್ಯರ ಸುಂದರವಾದ ಶರೀರ ಮುಖಗಳನ್ನು ದರ್ಶಿಸುವುದರಿಂದ ಅಂತಹವರು ಎಲ್ಲ ಪಾಪಗಳಿಂದ ಮುಕ್ತರಾಗುವರು ಹಾಗೂ ದೈವ ಪ್ರೇಮದ ಐಸಿರಿಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಯಾರೇ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾರೇ ಆಗ್ಲಿ
ಶ್ರೀ ಚೈತನ್ಯರ ಆ ಸುಂದರವಾದ ಶರೀರ, ಅವರ ಮುಖಗಳನ್ನು ದರ್ಶನ ಮಾಡುವುದರಿಂದ ಎಲ್ಲಾ ಪಾಪಗಳಿಂದ ಕೂಡ ವಿಮುಕ್ತರಾಗ್ತಾರೆ ಹಾಗೂ ಈ ದೈವ ಪ್ರೇಮದ ಆ ಐಸಿರಿಯನ್ನು ಪಡೀತಾರೆ. ಚೈತನ್ಯ ಮಹಾಪ್ರಭುಗಳ ಸುಂದರವಾದ ಶರೀರ, ಅವರ ಮುಖಾರವಿಂದ ಅವುಗಳನ್ನು ದರ್ಶನ ಮಾಡುವುದರಿಂದಲೇ ನಾವು ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಆ ಭಕ್ತಿ ಮಾರ್ಗದಲ್ಲಿ ಆ ದೈವ ಪ್ರೇಮದ ಆ ಐಸಿರಿಯನ್ನು ನಾವು ಪಡಿತೇವೆ ಅಂತೇಳಿ ಹೇಳಿ. ಗೊತ್ತಾ? 5 ಶ್ಲೋಕ. ಅನ್ಯ ಅವತಾರೆ ಸಭಾ ಸೈನ್ಯ ಶಸ್ತ್ರ ಸಂಗಿ ಚೈತನ್ಯ ಕೃಷ್ಣೇರ ಸೈನ್ಯ ಅಂಗ ಉಪ ಅಂಗ ಅಂಗಿ ಪಂಗಿ. ಅನ್ಯ ಅವತಾರೆ ಸಭಾ ಸೈನ್ಯ ಶಸ್ತ್ರ ಸಂಗಿ ಚೈತನ್ಯ ಕೃಷ್ಣೇರ ಸೈನ್ಯ ಉಮಾ ಕುಲಕರ್ಣಿ ಮಾತಾಜಿ ಓದಿ ಮಾತಾಜಿ ಭಾವಾರ್ಥ ಶಬ್ದ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಇತರ ಅವತಾರಗಳಲ್ಲಿ ಭಗವಂತನು ಸೇನೆ ಮತ್ತು ಆಯುಧಗಳ ಸಹಿತ ಧರೆಗಿಳಿದನು. ಆದರೆ ಈ ಅವತಾರದಲ್ಲಿ ಅವನ ಸ್ವಾಂಶ ಭಾಗಗಳು ಮತ್ತು ಹಾಗೂ ಒಡನಾಡಿಗಳೇ ಅವನ ಸೈನಿಕರಾಗಿ ಬಂದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮಾತಾಜಿ ಹೇಳ್ಬೇಕಾಯ್ತಲ್ಲ, ಮೀನಿಂಗ್ ಹೇಳ್ಬೇಕಾಯ್ತಲ್ಲ. ಹೌದು, ವರ್ಡ್ ಬೈ ವರ್ಡ್ ಇದು. ಹೇಳ ಹೇಳಿ ಮತ್ತೆ. ಅನ್ಯ ಇತರ ಅವತಾರಗಳಲ್ಲಿ ಸಬ ಎಲ್ಲ, ಸೈನ್ಯ ಸೈನಿಕರ, ಶಸ್ತ್ರ ಆಯುಧಗಳ, ಸಂಖ್ಯೆ ಅದರೊಂದಿಗೆ, ಚೈತನ್ಯ ಕೃಷ್ಣನೇ ಪ್ರಭು ಚೈತನ್ಯರಾಗಿರುವ, ಸೈನ್ಯ ಸೈನಿಕರ, ಅಂಗ ಸ್ವಾಂಶ ಭಾಗಗಳು, ಉಪಹಂಗೆ ಹಾಗೂ ಜತೆಗಾರರು. ಅನುವಾದ: ಇತರ ಅವತಾರಗಳಲ್ಲಿ ಭಗವಂತನು ಸೇನೆ ಮತ್ತು ಆಯುಧಗಳ ಸಹಿತ ಧರೆಗಿಳಿದನು. ಆದರೆ ಈ ಅವತಾರದಲ್ಲಿ ಅವನ ಸ್ವಾಂಶ ಭಾಗಗಳು ಹಾಗೂ ಒಡನಾಡಿಗಳೇ ಅವನ ಸೈನಿಕರಾಗಿ ಬಂದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇತರ ಅವತಾರಗಳಲ್ಲಿ, ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಇತರ ಅವತಾರಗಳಲ್ಲಿ ಭಗವಂತನ ಸೇನೆ ಮತ್ತೆ ಆಯುಧಗಳ ಸಹಿತ ಅವನು ಭೂಮಿಗೆ ಇಳಿದಿದ್ದಾನೆ. ಆದರೆ ಈ ಅವತಾರದಲ್ಲಿ ಅವನ ಸ್ವಾಂಶ ಭಾಗಗಳು ಮತ್ತು ಒಡನಾಡಿಗಳೇ ಅವನ ಸೈನಿಕರಾಗಿ ಬಂದಿದ್ದಾರೆ. ಎಲ್ಲಾ ಅವತಾರಗಳಲ್ಲಿ ಅವನದು ಸೇನೆ ಮತ್ತೆ ಆಯುಧಗಳ ಸಹಿತ ಅವನು ಬಂದಿದ್ರೆ, ಇದರಲ್ಲಿ ಎಲ್ಲ ಅವನ ಸ್ವಾಂಶ ಭಾಗಗಳೆಲ್ಲ ಅವನ ಒಡನಾಡಿಗಳಾಗಿ ಅವನ ಸೈನಿಕರಂತೆ ಅವರು ಕೂಡ ಬಂದಿದ್ದಾರೆ. ಶ್ಲೋಕ 66. ಸದೋಪಸ್ಯ ಶ್ರೀಮದ್ರಥ ಮನುಜ ಕಾಯೇ ಪ್ರಣಾಯಿತಂ. ಓದಿ ಮತ್ತೆ, ನಂಗೆ ಇದು ಓದ್ಲಿಕ್ಕಾಗುದು. ಶ್ರೀಮಾನ್ ಧೃತ ಮನುಜ ಕಾಯೇ ಪ್ರಣಾಯಿತಂ ಮಾತಾಜಿ, ಉಮಾ ಕುಲಕರ್ಣಿ ಮಾತಾಜಿ ಬೇರೆ ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಸದ್ಯೋಪಾಂತ ಶ್ರೀಮಾನ್ ಧೃತ ಮನುಜ ಕಾಯೇ ಪ್ರಣಾಯಿತಂ ವಹದ್ಭಿರ್ಗೀರ್ವಾಣೆ. ಬಾಕಿಯವರು ಮ್ಯೂಟ್ ಮಾಡ್ಕೊಳ್ಳಿ. 1 ನಿಮಿಷ ಮಾತಾಜಿ, 1 ನಿಮಿಷ. ಬಾಕಿಯವರು ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವರು ಆಡುದು ಕೇಳ್ಬೇಕು ನನ್ಗೆ, ಅದಕ್ಕೆ. ಓಕೆ, ಮಾತಾಜಿ ಆಡಿ. ಹರೇ ಕೃಷ್ಣ. ಸದೋಪಾಸ್ಯ ಶ್ರೀಮಾನ್ ಧೃತ ಮನುಜ ಕಾಯೇ ಪ್ರಣಯಿತಾಂ ವಹದ್ಭಿರ್ಗೀರ್ವಾಣೈ ಗಿರೀಶ ಪರಮೇಷ್ಠಿ ಪ್ರಭೃತಿವಿಃ ಸ್ವಭಕ್ತೇಭ್ಯ ಶುದ್ಧಾಂ ನಿಜ ಭವನ ಮುದ್ರಾಂ ಉಪದಿಶನ್ ಸ ಚೈತನ್ಯ ಕಿಂ ಮೇ ಪುನರ್ ಅಪಿ ದೃಶೋ ಯಾಸತಿ ಪದಂ. ಈಗ ಹೇಳಿ ಒಟ್ಟಿಗೆ. ಸದೋಪಸ್ಯ ಶ್ರೀಮಾನ್ ಧೃತ ಮನುಜ ಕಾಯೇ ಪ್ರಣಾಯಿತಂ ಗಿರೀಶ ಪರಮೇಷ್ಠಿ ಭಜನ ಮುದ್ರಾಂ ಉಪದಿಶನ್ ಪದಂ. ಕೃಷ್ಣ, ಶಾಲೆ ಮಕ್ಕಳು ಓದಿದಾಗೆ. ಓಕೆ, ಎಲ್ಲಿ ಯಾರಪ್ಪ? ಯಶೋಧ LB ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕನ ಓದ್ಬೇಕಾ ಮಾತಾಜಿ? ಹೌದು, ಓದಿ. ನಿಮ್ಗೆ ಬೇಕಾದ್ರೆ ಓದಿ, ಓದ್ಲಿಕ್ಕೆ ಬರದಿದ್ರೆ ಅದನ್ನ ಅರ್ಥವನ್ನಾದ್ರೂ ಓದಿ. ವರ್ಡ್ ಬೈ ವರ್ಡ್ ಇದೆ ಅಲ್ಲ. ಮಾತಾಜಿ. ಶ್ಲೋಕ 66. ಸದೋಪಾಸ್ಯ ಶ್ರೀಮಾನ್ ಧೃತ ಮನುಜ ಕಾಯಃ ಪ್ರಣಹಿತಾಂ ಮಹದ್ಭಿರ್ಗೀರ್ ವಾಣೇರ್ಗಿರೀಶ ಪರಮೇಷ್ಠಿ
ಪ್ರವೃತ್ತಿಭಿಃ ಸ್ವಭಕ್ತಿಭಿಃ ಶುದ್ಧಾಂ ನಿಜ ಭಜನಾ ಮುದ್ರಾಂ ಉಪದಿಶನ್ ಸಾ ಚೈತನ್ಯಃ ಕಿಂ ಮೇ ಪುನರ್ ಅಪಿ ದುಷ್ಯೋರ್ ಯಾಸಾತಿ ಪದಂ. ಸದಾ ಯಾವಾಗಲೂ ಉಪಾಸ್ಯ ಆರಾಧನೀಯ ಶ್ರೀಮಾನ್ ಸುಂದರವಾದ ಧೃತ ಯಾರು ಒಪ್ಪಿಕೊಂಡವರೋ ಮನುಜ ಕಾಯೇಹ ಮನುಷ್ಯರ ಶರೀರಗಳು ಪ್ರಣಹಿತಾಂ ಪ್ರೇಮ ವಹದ್ಭಿಃ ಯಾರು ಹೊಂದಿದ್ದರೋ ಗಿಹವಾಣೇಹ ದೇವತೆಗಳಿಂದ ಗಿರೀಶ ಶಿವ ಪರಮೇಶ್ವರಿ ಬ್ರಹ್ಮ ಪ್ರಭೃ ದೀಪಿ ತಿಭಿಃ ನಾಲ್ಕತ್ವದಿಂದ ಸ್ವಭಕ್ತೇಭ್ಯಃ ಸ್ವಯಂ ಅವರ ಭಕ್ತರೊಳಗೆ ಶುದ್ಧಂ ಪರಿಶುದ್ಧವಾದ ನಿಜ ಭಜನ ಅವರದ್ದೇ ಪೂಜೆಯ ಮುದ್ರೆಯ ಉಪದಿಶನ್ ಸೂಚನೆ ನೀಡುತ್ತಾ ಸಹ ಅವರು ಚೈತನ್ಯ ಪ್ರಭು ಚೈತನ್ಯರು ಕಿಂ ಏನು ಮೇ ನನ್ನ ಪುನಃ ಮತ್ತೆ ಮತ್ತೆ ಅಪಿ ಖಂಡಿತವಾಗಿ ದುಷೋ ಎರಡು ಕಣ್ಣುಗಳ ಯಾಶಂತಿ ಆತ ಹೋಗುತ್ತಾರೆ ಪದಂ ಧಾಮಕ್ಕೆ. ಅನುವಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಬ್ರಹ್ಮರನ್ನು ಸೇರಿಸಿದಂತೆ ಎಲ್ಲ ದೇವತೆಗಳಿಗೂ ಆರಾಧ್ಯ ದೇವ. ಚೈತನ್ಯ ರಡೆಗಿದ್ದ ಪ್ರಭು ಪ್ರೇಮದಿಂದ ಅವರೆಲ್ಲರೂ ಸಾಮಾನ್ಯ ಮಾನವರಂತೆ ವೇಷ ಧರಿಸಿ ಬಂದರು. ಅವರು ತಮ್ಮ ಭಕ್ತರಿಗೆ ಸ್ವಯಂ ತಮ್ಮ ಪರಿಶುದ್ಧ ಭಕ್ತಿ ಸೇವೆಯನ್ನು ಆದೇಶಿಸುತ್ತಾರೆ. ಅವರು ಪುನಃ ನನ್ನ ದೃಷ್ಟಿ ವಸ್ತು ಆಗುವರೆ. ಭಾವಾರ್ಥ. ಶ್ರೀ ಶ್ಲೋಕವು ಪ್ರಥಮ ಶ್ರೀ ಚೈತನ್ಯಾಷ್ಟಕ 1 ಶ್ರೀಲ ರೂಪ ಗೋಸ್ವಾಮಿಯವರ ಸ್ತವಮಾಲಾದಿಂದ ಆರಿಸಿದ್ದು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಬ್ರಹ್ಮರನ್ನು ಸೇರಿಸಿದಂತೆ ಎಲ್ಲಾ ದೇವತೆಗಳಿಗೂ ಕೂಡ ಅವರು ಎಲ್ಲ ದೇವತೆಗಳಿಗೆ ಬ್ರಹ್ಮರಿಂದ ಸೇರಿಸಿ ಎಲ್ಲಾ ದೇವತೆಗಳಿಗೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಆರಾಧ್ಯ ದೈವ. ಚೈತನ್ಯರೆಡೆಗಿದ್ದ ಪ್ರೇಮದಿಂದ ಅವರೆಲ್ಲರೂ ಸಾಮಾನ್ಯ ಮಾನವರಂತೆ ವೇಷ ಧರಿಸಿ ಬಂದ್ರು. ಅವರು ತಮ್ಮ ಭಕ್ತರಿಗೆ ಸ್ವಯಂ ತಮ್ಮ ಪರಿಶುದ್ಧ ಭಕ್ತಿ ಸೇವೆಯನ್ನೇ ಆದೇಶಿಸುತ್ತಾರೆ. ಮತ್ತೆ ಪುನಃ ನನ್ನ ದೃಷ್ಟಿಯ ವಸ್ತು ಆಗುವರೆ. ಈ ಶ್ಲೋಕದ ಇದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಪ್ರಥಮ ಚೈತನ್ಯ ಅಷ್ಟಕ ಶೀಲರೂಪ ಗೋಸ್ವಾಮಿಯರ ಸ್ತವಮಾಲದಿಂದ ಆರಿಸಿದಂತಹ ಶ್ಲೋಕ 67. ಅಂಗೋಪಂಗ ಸಹಸ್ರ ಕರೆ ಸ್ವಕಾರ್ಯ ಸಾಧನ ಅಂಗ ಶಬ್ದೇರ ಅರ್ಥ ಅರಸುನ ದಿಯಮನ. ಓದಿ. ಅಂಗೋಪಂಗಸಹಸ್ರಕರೆ ಸ್ವಕಾರ್ಯ ಸಾಧನ ಅಂಗಶಬ್ದೇರ ಶುನಾದಿಯಾಮನ. ಹರೇ ಕೃಷ್ಣ. ಗೀತಾ ಆರ್ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ಲೋಕ 67. ಅಂಗೋಪಾಂಗ ಅಷ್ಟಕರೆ ಸ್ವಕಾರ್ಯ ಸಾಧನ ಅಂಗಶಬ್ದೇರ ಅರ್ಥ ಅರಶುನದಿಯಮನ. ಅಂಗೋಪಾಂಗ ಸ್ವಾಂಶ ಭಾಗಗಳು ಮತ್ತು ಒಡನಾಡಿಗಳು ಅಸ್ತ್ರ ಆಯುಧಗಳು ಕರೆ ಮಾಡುತ್ತವೆ. ಸ್ವಕಾರ್ಯ ಅವರ ಸ್ವಂತ ವ್ಯವಹಾರದ ಸಾಧನ ಸಾಧನೆಯಾಗಿ ಅಂಗಶಬ್ದೇರ ಅಂಗ ಪಡೆದ ಅಂಗಪದದ ಅರ್ಥವು ಅರ ಇತರ ಶುನ ದಯಮಾಡಿ ಆಲಿಸಿರಿ ದಿಯ ಕೊಡುತ್ತಾ ಮನಸ್ಸನ್ನು. ಅನುವಾದ. ಅವರ ಸ್ವಾಂಶ ಭಾಗಗಳು ಹಾಗೂ ಸಹಚರರು ತಮ್ಮದೇ ಕರ್ತವ್ಯಗಳೆಂಬ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳ ಕಾರ್ಯವನ್ನು ನಡೆಸುತ್ತಾರೆ. ಅಂಗ ಪದದ ಇನ್ನೊಂದು ಅರ್ಥವನ್ನು ದಯವಿಟ್ಟು ನನ್ನಿಂದ ತಿಳಿದುಕೊಳ್ಳಿರಿ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಇಲ್ಲಿ 67. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಅವರ ಸ್ವಾಂಶ ಭಾಗಗಳು ಮತ್ತು ಸಹಚರರು ತಮ್ಮದೇ ಸ್ವಂತ ಕರ್ತವ್ಯಗಳ ಎಂಬ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳ ಕಾರ್ಯಗಳನ್ನು ನಡೆಸ್ತಾರೆ. ಅಂಗ ಪದದ ಇನ್ನೊಂದು ಅರ್ಥವನ್ನು ದಯವಿಟ್ಟು ನನ್ನಿಂದ ತಿಳಿದುಕೊಳ್ಳಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಎಲ್ಲ ಅವನ ಸ್ವಾಂಶ ಭಾಗಗಳು ಹಾಗೂ ಸಹಚರರು ತಮ್ಮದೇ ಕರ್ತವ್ಯಗಳು ಎಂಬ ರೀತಿಯಲ್ಲಿ ಎಲ್ಲಾ ಶಸ್ತ್ರಾಸ್ತ್ರಗಳ ಕಾರ್ಯವನ್ನು ಅವರು ನಡೆಸ್ತಾರೆ. ಈಗ ನೋಡೋಣ ಶ್ಲೋಕ 68 ಏನು ಅಂತೇಳಿ.
ಅಂಗ ಶಬ್ದಿ ಅಂಶ ಕಹಿ ಶಾಸ್ತ್ರ ಪರಮಾನ ಅಂಗೇರ ಅವಯವ ಉಪಂಗ ವ್ಯಾಖ್ಯಾನ. ಓದಿ. ಅಂಗ ಶಬ್ದೆ ಅಂಗ ಅಂಶ ಕಹೆ ಶಬ್ದೆ ಶಾಸ್ತ್ರ ಅಂಶ ಪರಮಾಣ ಕಹೆ ಶಾಸ್ತ್ರ ಅಂಗೇನ ಪರಮಾಣ ಅವಯವ ಉಪಾಂಗ ಅಂಗೇರ ಅವಯವ ಉಪಂಗ ಲತಾ BS ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ನಾನದ ಪ್ರಣಾಮಗಳು ಮಾತಾಜಿ. ಶ್ಲೋಕ 68. ಅಂಗ್ನ ಶಬ್ದೆ ಅಂಶ ಕಹೆ ಶಾಸ್ತ್ರ ಪರಮಾಣ ಅಂಗೇನ ಅವಯವ ಉಪಜ್ಞ ವ್ಯಾಖ್ಯಾನ. ಅಂಗ್ನ ಶಬ್ದೆ ಅಂಗ ಎಂಬುವ ಪದದಿಂದ ಅಥವಾ ಅವಯವ ಎಂಬುದರಿಂದ ಅಂಶ ಭಾಗ, ಕಹೆ ಹೇಳುತ್ತದೆ, ಶಾಸ್ತ್ರ ಧರ್ಮಗ್ರಂಥಗಳ, ಪರಮಾಣ ಆಧಾರವು, ಅಂಗೇರ ಅವಯವದ ಅವಯವ ಶರೀರದ ಒಂದು ಅಂಗವಾದ, ಉಪಾಂಗ ವ್ಯಾಖ್ಯಾನ ಉಪಾಂಗ ಪದದ ಸೃಷ್ಟೀಕರಣ ಅನುವಾದ. ಧರ್ಮಗ್ರಂಥಗಳು ಪ್ರಕಾಶಿಸಿರುವ ಪ್ರಕಾರ ಶರೀರದ ಅವಯವ ಅಂಗ ಒಂದು ಭಾಗ ಅಂಶವೆಂದು ಕರೆಯಲ್ಪಡುತ್ತದೆ ಹಾಗೂ ಅವಯವದ ಒಂದು ಭಾಗವು ಉಪಾಂಗ ಎಂದು ಕರೆಯಲ್ಪಡುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೋಡಿ, ಈಗ ಅವರ ಅಂಗದ ಬಗ್ಗೆ ಹೇಳ್ತಾ ಇದ್ದಾರೆ. ಧರ್ಮ ಗ್ರಂಥಗಳು ಪ್ರಕಾಶಿಸಿರುವ ಈ ಪ್ರಕಾರ ಶರೀರದ ಅವಯವ ಅದು ಒಂದು ಅಂಗ, ಅದು ಒಂದು ಭಾಗ ಅಥವಾ ಒಂದು ಅಂಶ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ಕೈ, ನಮ್ಮ ದೇಹದ ಒಂದು ಅಂಗ. ಹಾಗೆ ಹಾಗೂ ಅವಯವದ ಒಂದು ಭಾಗವು ಕೂಡ ಉಪಾಂಗ ಅಂತ ಹೇಳಿ ಕೂಡ ಕರೆಯಲ್ಪಡುತ್ತದೆ. ಕೈಗೆ ಬೆರಳುಗಳು ಇದೆ, ಇದೆಲ್ಲ ಕೈಯ ಉಪಾಂಗಗಳು. ನಮ್ಮ ಶರೀರಕ್ಕೆ ಕೈ ಅಂಟಿಕೊಂಡಿದೆ, ಕೈ ಒಂದು ಅಂಗ, ಕೈಯಿಂದ ಇನ್ನು ಉಪಾಂಗಗಳು ಅವುಗಳು. ಶ್ಲೋಕ 69. ನಾರಾಯಣ ಸ್ವಂ ಸರ್ವದೇಹೀನಂ ಆತ್ಮಸ್ಯ ಆದಿಶಾಖಿಲ ಲೋಕ ಸಾಕ್ಷಿ ನಾರಾಯಣಂ. ಇದೇನ ಮಾತಾಜಿ? ಓಂಗಾರಮ್ಮ ಮಾತಾಜಿ ಇದು ಮಾತಾಜಿ ಇದು ಯಾವ್ದು ಬೇರೆ ಇದು ಮಾತಾಜಿ ಇದು. ಹೌದು, ಇದು ಯಾವ್ದು? ಇದಲ್ಲ. ನಾರಾಯಣ ತ್ವಂ ಹಿ ಸರ್ವದೇಹಿನಾಂ ಆತ್ಮಸ್ಯ ಅಧಿಕಾಖಿಲ ಲೋಕ ಸಾಕ್ಷಿ ನಾರಾಯಣೋಂಗ ನರಭೂಜಲ. ಶ್ರೀಮದ್ ಭಾಗವತದ್ದು ಮಾತಾಜಿ ಇದು. ಅದಕ್ಕೆ ಬೇರೆ ಬರುತ್ತೆ. ಹೌದು. ನಾರಾಯಣೋಂಗ ನರಭೂ ಜಲಾಯತಾನ್ ತಚ್ಚಾಪಿ ಸತ್ಯಂ ನ ತೈವ ಮಾಯಾ ತೈವ ಮಾಯಾ. ನಾರಾಯಣಸ್ತ್ವಂ ಹಿ ಸರ್ವದೇಹಿನಾಂ ಆತ್ಮಸ್ಯ ಅಧಿಕಾಖಿಲ ಲೋಕ ಸಾಕ್ಷಿ ನಾರಾಯಣೋಂಗ ಮಾಯ. ಶ್ರುತಿ, ಕನ್ನಡ ಶ್ರುತಿ ಮಾತಾಜಿ ಓದಿ. ಎಸ್.ಜೆ. ಶ್ರುತಿ ಎಸ್.ಜೆ. ಇಲ್ಲವಾ? ರಾಜು ಪ್ರಭುಜಿ ಅವರು ಇಲ್ಲವಾ? ಲೀನಾ ಮಾತಾಜಿ ಕೇಳ್ತದಲ್ಲ ನಾನು ಹೇಳುದು? ಹರೇ ಕೃಷ್ಣ ಮಾತಾಜಿ ಕರೆದ್ರೆ ಹೌದೌದು, ಹೇಳಿ ಮಾತಾಜಿ, ಶ್ಲೋಕ ಓದಿ ಅಂತ. ಮಾತಾಜಿ ಯಾರಿಗೆ ಕರೆದಿದ್ದು ಮಾತಾಜಿ? ಮೂವರನ್ನು ಕರ್ದೆ, ಯಾರು ಓದ್ತೀರಿ ಓದಿ, ಒಬ್ಬರೇ ಓದಿ, ಯಾರು ಓದ್ತೀರಿ? ರೀನಾ ಮಾತಾಜಿ ಓದಿ. ನೆಕ್ಸ್ಟ್ ಶ್ರುತಿ ಮಾತಾಜಿ ಓದಿ. ಈಗ ರೀನಾ ಮಾತಾಜಿ. ನಾರಾಯಣಸ್ತ್ವಂ ನ ಹಿ ಸರ್ವದೇಹಿನಾಂ ಆತ್ಮಸ್ಯ ಅಧಿಶಾಖಿಲ ಲೋಕ ಸಾಕ್ಷಿ ನಾರಾಯಣೋಂಗ ನರಭೂಜಲಾಯನಾತ್ ತಚ್ ಚಾಪಿ ಸತ್ಯಂ ನ ತವೈವ ಮಾಯಾ. ನಾರಾಯಣ ಪ್ರಭು ನಾರಾಯಣನೇ, ತ್ವಂ ನೀನು, ನಾ ಅಲ್ಲ, ಹಿ ನಿಶ್ಚಯವಾಗಿ, ಸರ್ವ ಎಲ್ಲ, ದೇಹಿನಾಂ ದೇಹ ಪಡೆದ ಜೀವಿಗಳ ಆತ್ಮ ಪರಮಾತ್ಮನೇ, ಹಸಿ ನೀನಾಗಿದ್ದೀಯೇ, ಅದೀಶ ಓ ಪ್ರಭು, ಅಖಿಲ ಲೋಕ ಎಲ್ಲ ಪ್ರಪಂಚಗಳ ಸಾಕ್ಷಿ ಸಾಕ್ಷಿಯು ನಾರಾಯಣ ನಾರಾಯಣನೆಂಬುವವನು, ಅಂಗಂ ಸ್ವಾಂಶ ಭಾಗದ, ನರನ, ಭೂ ಹುಟ್ಟಿದ, ಜಲ ನೀರಿನಲ್ಲಿ, ಅಯನಾಥ್ ಆಶ್ರಯಸ್ಥಾನ ಆಗಿರುವಂತೆ, ತತ್ ಅದು, ಚ ಮತ್ತು, ಅಪಿ ಖಂಡಿತವಾಗಿ, ಸತ್ಯಂ ಅತ್ಯುನ್ನತ ಸತ್ಯ, ನ ಅಲ್ಲ, ತವ ನಿನ್ನ,
ಏವ ಎಲ್ಲ ಮಾಯಾ ಭ್ರಮೆಯುಂಟು ಮಾಡುವ ಶಕ್ತಿ. ಅನುವಾದ ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಓ ದೇವರ ದೇವನೇ, ಇಡೀ ಸೃಷ್ಟಿಯನ್ನು ವೀಕ್ಷಿಸುವವನು ನೀನೇ. ನಿಜವಾಗಿ ನೀನು ಎಲ್ಲರ ಅತ್ಯಂತ ಪ್ರಿಯನಾದವನು. ಹೀಗಿರುವಲ್ಲಿ ನೀನು ನನ್ನ ಜನಕ ನಾರಾಯಣನಲ್ಲವೇ? ನರನಿಂದ ಉದ್ಭವಿಸಿದ ಗರ್ಭೋದಕಶಾಹಿ ವಿಷ್ಣುವಿನಿಂದ ನೀರಿನಲ್ಲಿ ಯಾರ ನೆಲೆ ಇದೆಯೋ ಅವನನ್ನೇ ನಾರಾಯಣನೆಂದು ಕರೆಯಲಾಗುವುದು. ಹಾಗೂ ದೇವನೇ ನಾರಾಯಣ ಎಂಬುವುದು ನಿನ್ನ ಸ್ವಾಂಶ ಭಾಗ. ನಿನ್ನ ಎಲ್ಲ ಸ್ವಾಂಶ ಭಾಗವು ದಿವ್ಯವಾಗಿದೆ. ಅವು ಸಂಪೂರ್ಣ ಹಾಗೂ ಮಾಯೆಯ ಸೃಷ್ಟಿಗಳಲ್ಲ. ಭಾವಾರ್ಥ ಶಿಲಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕವು ಶ್ರೀಮದ್ ಭಾಗವತದಲ್ಲಿ ಬ್ರಹ್ಮನು ಶ್ರೀಕೃಷ್ಣನಿಗೆ ತಿಳಿಸಿದ್ದು 10.14.14. ಧನ್ಯವಾದಗಳು. ಮತ್ತೆ ಹರೇ ಕೃಷ್ಣ. ಹರೇ ಇಲ್ಲಿ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಅಲ್ಲಿ ಶ್ಲೋಕ ಈ ಶ್ಲೋಕ ಎಲ್ಲಿಂದ ಬಂದರೆ ಭಾಗವತದಿಂದ 10ನೇ ಸ್ಕಂದದ 14ನೇ ಅಧ್ಯಾಯದ 14ನೇ ಶ್ಲೋಕದಿಂದ ಆರಿಸಿದ್ದಾರೆ. ಓ ದೇವರ ದೇವನೇ, ಇಡೀ ಸೃಷ್ಟಿಯಲ್ಲಿ ವೀಕ್ಷಿಸುವವನು ನೀನೆ. ನಿಜವಾಗಿ ನೀನು ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯನಾಗಿದ್ಯಾ. ಹಾಗೆ ನೀನು ಎಲ್ಲರ ಜನಕ ನಾರಾಯಣನಲ್ಲವೇ? ನರನಿಂದ ಉದ್ಭವಿಸಿದ ಅಂದರೆ ಅಲ್ಲಿ ಗರ್ಭೋದಕ ಸ್ಥಾಯಿ ವಿಷ್ಣು. ನೀರಿನಲ್ಲಿ ಯಾರ ನೆಲೆ ಇದೆಯೋ ಅವನನ್ನೇ ನಾರಾಯಣನೆಂದು ಕರೆಯಲಾಗುವುದು. ಹಾಗೂ ದೇವನೇ ನಾರಾಯಣ ಎಂಬುದು ನಿನ್ನ ಸ್ವಾಂಶ ಭಾಗವು. ನಿನ್ನ ಎಲ್ಲ ಸ್ವಾಂಶ ಭಾಗ ಕೂಡ ಅದು ದಿವ್ಯವಾಗಿಯೇ ಇದೆ. ಅವು ಸಂಪೂರ್ಣ ಹಾಗೂ ಮಾಯೆಯ ಸೃಷ್ಟಿಗಳು ಅಲ್ಲ ಅಂತೇಳಿ ಹೇಳ್ತಾರೆ. ಶ್ಲೋಕ 70ಕ್ಕೆ ಹೋಗೋಣ. ಜಲಸಾಯಿ ಅಂತರ್ಯಾಮಿ ಏಯಿ ನಾರಾಯಣ, ಸೇಹೋ ತೋಮಾರ ಅಂಶ ತುಮಿ ಮೂಲ ನಾರಾಯಣ. ಜಲಶಾಯಿ ಅಂತರ್ಯಾಮಿ ಯೇ ನಾರಾಯಣ, ಸೇಹೋ ತೋಮಾರ ಅಂಶ ತುಮಿ ಮೂಲ ನಾರಾಯಣ. ಓದಿ ಮಾತಾಜಿ, ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 70. ಜಲಶಾಯಿ ಅಂತರ್ಯಾಮಿ ಯೇ ನಾರಾಯಣ, ಸೇಹೋ ತೋಮಾರ ಅಂಶ ತುಮಿ ಮೂಲ ನಾರಾಯಣ. ಜಲಶಾಯಿ ನೀರಲ್ಲಿ ಮುಳುಗಿದ, ಯಾಮಿ ಅಂತರಂಗದಲ್ಲಿ ವಾಸಿಸುತ್ತಿರುವ ಪರಮಾತ್ಮ. ಏಯಿ ಅವನು ಯಾರು? ನಾರಾಯಣ ಪ್ರಭು ನಾರಾಯಣನು. ಸೇಹೋ ಆತನು, ತೋಮಾರ ನಿನ್ನ, ಅಂಶ ಸ್ವಾಂಶ ಭಾಗ, ತುಮಿ ನೀನು, ಮೂಲ ಎಲ್ಲಕ್ಕೂ ಮೂಲ, ನಾರಾಯಣ ನಾರಾಯಣ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರತಿಯೊಬ್ಬರ ಹೃದಯದಲ್ಲಿ ವಾಸವಾಗಿರುವ ನಾರಾಯಣ ವಿಸ್ತರಣೆ ಮತ್ತು ಗರ್ಭೋದಕ ಹಾಗೂ ಕಾರಣೋದಕ ಜಲಗಳಲ್ಲಿ ವಾಸಿಸುತ್ತಿರುವ ನಾರಾಯಣನ ವಿಸ್ತರಣೆಗಳು ಕ್ಷೀರೋದಕ ಶಾಹಿ, ಗರ್ಭೋದಕ ಶಾಹಿ ಮತ್ತು ಕಾರಣೋದಕ ಶಾಹಿ ವಿಷ್ಣು ನಿನ್ನ ಅಂಶವಷ್ಟೇ. ಆದ್ದರಿಂದ ನೀನೇ ಮೂಲ ನಾರಾಯಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ, ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಪ್ರತಿಯೊಬ್ಬರ ಹೃದಯದಲ್ಲಿ ವಾಸವಾಗಿರುವ ನಾರಾಯಣ ವಿಸ್ತರಣೆ ಮತ್ತು ಗರ್ಭೋದಕ ಹಾಗೂ ಕಾರಣೋದಕ ಜಲಗಳಲ್ಲಿ ವಾಸಿಸುತ್ತಿರುವಂತಹ ನಾರಾಯಣನ ವಿಸ್ತರಣೆಗಳು ಅಂದ್ರೆ ಕ್ಷೀರೋದಕ ಶಾಹಿ, ಗರ್ಭೋದಕ ಶಾಹಿ ವಿಷ್ಣು ಹಾಗೂ ಕಾರಣೋದಕ ಶಾಹಿ ವಿಷ್ಣು. ಇವು ಮೂರು ಕೂಡ ನಿನ್ನ ಅಂಶವೇ. ಆದ್ದರಿಂದ ನೀನೇ ಆ ಮೂಲ ನಾರಾಯಣ ಅಂತೇಳಿ ಇಲ್ಲಿ ಈ ಶ್ಲೋಕದಲ್ಲಿ 70ನೇ ಶ್ಲೋಕದಲ್ಲಿ ಹೇಳ್ತಾರೆ. 71ನೇ ಶ್ಲೋಕ. ಅಂಗ ಶಬ್ದೇ ಹಂಸ ಕಹೆ ಸೇಹೋ ಸತ್ಯಾಯ, ಮಾಯಾ ಕಾರ್ಯ ನಹಿ ಸಬ್ ಜಿತ್ ಆನಂದಮಯ. ಅಂಗ ಶಬ್ದೇ ಅಂಶ ಕಹೆ ಸೇತು ಸತ್ಯಾಯ, ಮಾಯಾ ಕಾರ್ಯ ನಹಿ ಸ್ವಚಿತ್ ಆನಂದಮಯ. ರಾಜು ಪ್ರಭುಜಿ, ಇಲ್ಲದಿದ್ರೆ ಶ್ವೇತಾ ಮಾತಾಜಿ, ಕನ್ನಡ ಶ್ವೇತಾ. ಹರೇ ಕೃಷ್ಣ ಮಾತಾಜಿ. ಅಂಗ ಶಬ್ದೆ ಅಂಶ ಕಹೆ ಶೇಹೋ ಸತ್ಯಹಾಯ, ಮಾಯಾ ಕಾರ್ಯ ನಹಿ ಸಬ್ಬ ಚಿತ್ತ ಆನಂದಮಯ. ಅಂಗ ಶಬ್ದೆ ಅಂಗ ಪದದಿಂದ ಅಂಶ ಸ್ವಾಂಶ ಭಾಗವು, ಕಹೆ ಅಂದರೆ, ಸೇಹೋ ಆ ಸತ್ಯ ಸತ್ಯವು, ಹೇ ಆಗಿದೆ, ಮಾಯಾ ಐಹಿಕ ಶಕ್ತಿಯ ಕಾರ್ಯ ಕೆಲಸವು, ನಹೆ ಅದಲ್ಲ, ಸರ್ವವು, ಚಿತ್ ಆನಂದಮಯ ಪೂರ್ವ ಅರಿವಿನಿಂದ ಮಾಡಿದ್ದು ಹಾಗೂ ಅತ್ಯಂತ
ಆನಂದದಿಂದೊಡಗೊಂಡಿದ್ದು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಾಸ್ತವವಾಗಿ ಅಂಗ ಎಂದರೆ ಸ್ವಾಂಶ ಭಾಗಗಳೆಂದರ್ಥ. ಅಂತಹ ಪ್ರಕಟಣೆಗಳನ್ನು ಐಹಿಕ ಪ್ರಕೃತಿಯ ಉತ್ಪನ್ನಗಳೆಂಬುದಾಗಿ ಪರಿಗಣಿಸಬಾರದು, ಏಕೆಂದರೆ ಅವೆಲ್ಲವೂ ಅಲೌಕಿಕವಾದವು. ಪರಿಪೂರ್ಣ ಅರಿವು ಹಾಗೂ ಪರಿಪೂರ್ಣ ಆನಂದದಿಂದಿರುವವು. ಭಾವಾರ್ಥ: ಇಹಲೋಕದಲ್ಲಿ ಮೂಲ ವಸ್ತುವಿನಿಂದ ಒಂದು ಚೂರನ್ನು ತೆಗೆದುಕೊಂಡರೆ ಆ ಚೂರನ್ನು ತೆಗೆದುದರಿಂದ ಮೂಲ ವಸ್ತುವು ಅಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತದೆ. ಆದರೆ ಪರಮ ಪುರುಷನು ಮಾಯೆಯ ಕ್ರಿಯೆಗಳಿಂದ ಸ್ವಲ್ಪವೂ ಬಾಧಿತನಾಗುವುದಿಲ್ಲ. ಈಶೋಪನಿಷತ್ತು ತಿಳಿಸುತ್ತದೆ: ಓಂ ಪೂರ್ಣಮದ್ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನು ಸಮಗ್ರ ಹಾಗೂ ಸಂಪೂರ್ಣ, ಏಕೆಂದರೆ ಅವನು ಪೂರ್ಣನಾದ್ದರಿಂದ ಅವನಿಗೆ ಹೊರಹೊರಡುವ ಎಲ್ಲವೂ, ಈ ಅದ್ಭುತ ಜಗತ್ತು ಸೇರಿದಂತೆ ಪರಿಪೂರ್ಣಗಳಾಗಿ ಸಂಪೂರ್ಣವಾಗಿ ಸಿದ್ಧವಾಗಿವೆ. ಪರಿಪೂರ್ಣತೆಯಿಂದ ಉತ್ಪನ್ನವಾದದ್ದು ಕೂಡ ತಾನೇ ಸ್ವಯಂ ಪರಿಪೂರ್ಣ ಆದದ್ದು. ಅವನೇ ಸ್ವಯಂ ಪರಿಪೂರ್ಣನಾದ್ದರಿಂದ ಆತನಿಂದ ಹೊರಹೊಮ್ಮುವ ಅದೆಷ್ಟು ಪರಿಪೂರ್ಣ ಅಂಶಗಳು ಇದ್ದರೂ ಅವನು ಪರಿಪೂರ್ಣ ಸಮತೋಲನಾಗಿ ಉಳಿಯುತ್ತಾನೆ. ಶ್ರೀ ಉಪನಿಷತ್ತು ಪ್ರಾರ್ಥನಾ ಶ್ಲೋಕ. ಭಗವಂತನ ಸಾಮ್ರಾಜ್ಯದಲ್ಲಿ ಒಂದಕ್ಕೆ ಒಂದನ್ನು ಕೂಡಿದಾಗ ಆಗಲಿ ಅಥವಾ ಒಂದರಿಂದ ಒಂದನ್ನು ಕಳೆದಾಗ ಆಗಲಿ ಒಂದೇ ಉಳಿಯುತ್ತದೆ. ಆದ್ದರಿಂದ ಭಗವಂತನ ಒಂದು ತುಣುಕನ್ನು ಐಹಿಕ ಅರ್ಥದಲ್ಲಿ ನೋಡಬಾರದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲೌಕಿಕ ಶಕ್ತಿಯ ಪ್ರಭಾವ ಅಥವಾ ಲೌಕಿಕದ ತುಣುಕುಗಳ ಲೆಕ್ಕಾಚಾರವೆಂಬುದು ಇಲ್ಲ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಭಗವಂತನು ಜೀವಾತ್ಮರು ತನ್ನ ಅಂಗ ಭಾಗಗಳೆಂಬುದಾಗಿ ತಿಳಿಸುತ್ತಾನೆ. ಈ ಐಹಿಕ ಹಾಗೂ ಆಧ್ಯಾತ್ಮಿಕ ಮೇಲೆ ಮಾಡಿ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಅಸಂಖ್ಯಾತ ಜೀವಿಗಳಿದ್ದಾರೆ, ಆದರೆ ಶ್ರೀಕೃಷ್ಣನು ಸ್ವಯಂ ಸಂಪೂರ್ಣನಾಗಿದ್ದಾನೆ. ಆತನ ಅನೇಕ ಅಂಗಭಾಗಗಳು ಇಡೀ ಜಗತ್ತಿನಲ್ಲಿ ಪ್ರಸರಿಸಿವೆ ಎಂಬುದರಿಂದಾಗಿ ದೇವರು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾನೆ ಎಂದಾಲೋಚಿಸುವುದು ಒಂದು ಭ್ರಾಂತಿಯಷ್ಟೇ. ಅದೊಂದು ಲೌಕಿಕ ಲೆಕ್ಕಾಚಾರ. ಅಂತಹ ಲೆಕ್ಕಾಚಾರಗಳು ಮಾಯೆ ಅಥವಾ ಲೌಕಿಕ ಸ್ವಯಂ ಪ್ರಭಾವದಿಂದ ಮಾತ್ರ ಸಾಧ್ಯ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೌಕಿಕ ಶಕ್ತಿ ಇಲ್ಲದಿರುವುದು ಸ್ಪಷ್ಟವಾಗಿ ತಿಳಿದಿರುತ್ತದೆ. ವಿಷ್ಣು ತತ್ವದ ವಿಭಾಗದಲ್ಲಿ ಒಂದರ ವಿಸ್ತರಣೆಯಿಂದ ಮತ್ತೊಂದಕ್ಕೆ ಯಾವ ಶಕ್ತಿ ನಷ್ಟವೂ ಆಗುವುದಿಲ್ಲ. ಉದಾಹರಣೆಗೆ, ಒಂದು ಮೇಣದ ಬತ್ತಿಯು ಇನ್ನೊಂದನ್ನು ಹೊತ್ತಿಸುವಾಗ ಪ್ರಕಾಶದ ನಷ್ಟವಾಗುವುದಿಲ್ಲ. ಒಂದು ಮೂಲವಾದ ಮೇಣದ ಬತ್ತಿಯಿಂದ ಸಾವಿರಾರು ಮೇಣದ ಬತ್ತಿಗಳನ್ನು ಹೊತ್ತಿಸಬಹುದು ಹಾಗೂ ಎಲ್ಲವೂ ಒಂದೇ ಸಮನಾಗಿ ಮೇಣದ ಪ್ರಕಾರ ಹೊಂದಿರುತ್ತವಷ್ಟೇ. ಇದೇ ತೆರನಾಗಿ ಅರಿಯಬೇಕಾದಿಷ್ಟು ಕೃಷ್ಣ ಚೈತನ್ಯ, ರಾಮ, ವರಹ, ನರಸಿಂಹ ಮೊದಲಾದ ಎಲ್ಲಾ ವಿಷ್ಣು ತತ್ವಗಳು ಆಯಾಯ ಯುಗಗಳಲ್ಲಿ ವಿವಿಧ ಲಕ್ಷಣಗಳಿಂದೊಡಗೂಡಿ ಕಾಣಿಸಿಕೊಂಡಿದ್ದರೂ ಕೂಡ ಅವರೆಲ್ಲರೂ ಅತ್ಯುನ್ನತ ಸಾಮರ್ಥ್ಯದಿಂದ ಕೂಡಿ ಒಂದೇ ಸಮ ಇರುವಂತವರು. ಬ್ರಹ್ಮ, ಶಿವ ಮೊದಲಾದ ದೇವತೆಗಳು ಐಹಿಕ ಶಕ್ತಿಯ ಸಂಪೂರ್ಣದಿಂದಾಗಿ ಅವರ ಶಕ್ತಿ ಸಾಮರ್ಥ್ಯಗಳು ಸಂಪರ್ಕದಿಂದಾಗಿ ಐಹಿಕ ಶಕ್ತಿಯ ಸಂಪರ್ಕದಿಂದಾಗಿ ಕೇಳುದಿಲ್ಲ. ಮತ್ತೆ ಓದಿ, ನಾನ್ ಮಾತನಾಡೋದು ಕೇಳುದಿಲ್ಲವಾ? ಅವ್ರು ಓದ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ಲಿಲ್ಲ. ಕೇಳಿಸ್ತಿದೆ ಮಾತಾಜಿ. ಲಾಸ್ಟ್ 2 ಲೈನ್ ಕೇಳಿಸ್ಲಿಲ್ಲ. ಬ್ರಹ್ಮ, ಶಿವ ಮೊದಲಾದ
ಬ್ರಹ್ಮ ಶಿವ ಮೊದಲಾದ ದೇವತೆಗಳು ಐಹಿಕ ಶಕ್ತಿಯ ಸಂಪೂರ್ಣದಿಂದಾಗಿ ಅವರ ಶಕ್ತಿ ಸಂಪರ್ಕದಿಂದಾಗಿ ಅವರ ಶಕ್ತಿ ಸಾಮರ್ಥ್ಯಗಳು ವಿಭಿನ್ನ ಶ್ರೇಣಿಗಳದ್ದಾಗುತ್ತವೆ. ಹೀಗಿದ್ದರೂ ವಿಷ್ಣುವಿನ ಅವತಾರಗಳೆಲ್ಲವೂ ಒಂದೇ ಸಮನಾದ ಸಾಮರ್ಥ್ಯವುಳ್ಳವು, ಏಕೆಂದರೆ ಮಾಯೆಯ ಪ್ರಭಾವವು ವಿಷ್ಣುವಿನ ಅವತಾರಗಳನ್ನು ಸಮೀಪಿಸಲು ಸಾಧ್ಯವಾಗುವುದಿಲ್ಲ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ವಾಸ್ತವವಾಗಿ ಅಂಗ ಎಂದರೆ ಸ್ವಾಂಸ ಭಾಗಗಳಂತೆ ಅರ್ಥ. ಅಂತಹ ಪ್ರಕಟಣೆಗಳನ್ನು ಐಹಿಕ ಪ್ರಕೃತಿಯ ಉತ್ಪನ್ನಗಳು ಅಂತೇಳಿ ಪರಿಗಣಿಸಬಾರ್ದು ನಾವು. ಏಕೆಂದ್ರೆ ಅವೆಲ್ಲವೂ ಅಲೌಕಿಕವಾದದ್ದು, ಪರಿಪೂರ್ಣ ಅರಿವು ಹಾಗೂ ಪೂರ್ಣ ಆನಂದದಿಂದ ಇರುವವು. ಎಲ್ಲ ಕೂಡ ಭಗವಂತನ ಅಂಶಗಳು, ಅಂಗಗಳು, ಅದೆಲ್ಲ ಕೂಡ ಸ್ವಾಂಸ ಭಾಗಗಳಂತ ಹೇಳಿದ್ರೆ ಅದು ಭಗವಂತನದು. ಅಲ್ಲಿ ಆಧ್ಯಾತ್ಮಿಕವಾದಂಥದ್ದು ಮತ್ತೆ ಪರಿಪೂರ್ಣವಾಗಿ ಪೂರ್ಣ ಆನಂದದಿಂದ ಇರುವಂಥದ್ದು. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಇಹಲೋಕದಲ್ಲಿರುವ ಮೂಲ ವಸ್ತುವಿನಿಂದ ಒಂದು ಚೂರು ಕೂಡ ತೆಗೆದುಕೊಂಡ್ರೆ ಆ ಚೂರನ್ನು ತೆಗೆದುದರಿಂದ ಮೂಲ ವಸ್ತುವು ಅಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ. ಆದ್ರೆ ಪರಮ ಪುರುಷ ಅವನು ಮಾಯೆಯ ಕ್ರಿಯೆಗಳಿಂದ ಸ್ವಲ್ಪ ಕೂಡ ಅವನಿಗೆ ಬಾಧಿತನಾಗುವುದಿಲ್ಲ. ಇದನ್ನು ಈಶೋಪನಿಷತ್ತು ತಿಳಿಸ್ತದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಮುದ್ಯಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ. ಭಗವಂತನು ಸಮಗ್ರ, ಅವನು ಪರಿಪೂರ್ಣ, ಅವನು ಸಮಗ್ರ, ಸಂಪೂರ್ಣ, ಏಕೆಂದ್ರೆ ಅವನು ಪೂರ್ಣನಾಗಿ ಇದ್ದಾನೆ. ಮತ್ತೆ ಅವನಿಂದ ಹೊರಡುವ ಎಲ್ಲಾ ಅದ್ಭುತ ಜಗತ್ತು ಸೇರಿದಂತೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಸಿದ್ಧವಾಗಿ ಇದೆ. ಪರಿಪೂರ್ಣತೆಯಿಂದ ಉತ್ಪನ್ನವಾದದ್ದು ಕೂಡ ತಾನೇ ಸ್ವಯಂ ಪರಿಪೂರ್ಣನೇ ಅವನು ಆಗಿದ್ದಾನೆ. ಅವನೇ ಸ್ವಯಂ ಪರಿಪೂರ್ಣನಾದುದರಿಂದ ಆತನಿಂದ ಹೊರಹೊಮ್ಮುವಂತಹ ಅದೆಷ್ಟು ಪರಿಪೂರ್ಣ ಅಂಶಗಳು ಇದ್ರೂ ಕೂಡ ಅವನು ಪರಿಪೂರ್ಣ ಸಮತೋಲನನಾಗಿಯೇ ಉಳಿಯುತ್ತಾನೆ. ಇದನ್ನು ಶ್ರೀ ಈಶೋಪನಿಷತ್ ಪ್ರಾರ್ಥನಾ ಶ್ಲೋಕದಲ್ಲಿ ಅದನ್ನು ಹೇಳ್ತದೆ. ಇದೆ ಪೂರ್ಣಮದಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಮುಚ್ಯತೆ. ಅದು ಈಶೋಪನಿಷತ್ತಿನ ಪ್ರಾರ್ಥನಾ ಶ್ಲೋಕ. ಭಗವಂತನ ಸಾಮ್ರಾಜ್ಯದಲ್ಲಿ ಒಂದಕ್ಕೆ ಒಂದನ್ನು ಕೂಡಿದಾಗ ಆಗಲಿ, ಒಂದರಿಂದ ಒಂದನ್ನು ಕಳೆದಾಗ ಆಗಲಿ ಅದು ಒಂದೇ ಉಳಿತದೆ. ಇಲ್ಲಿ ನಾವು ಒಂದಕ್ಕೆ ಒಂದು ಸೇರಿಸಿದ್ರೆ 2 ಆಗ್ತದೆ, ಒಂದರಿಂದ ಒಂದು ಮೈನಸ್ ಮಾಡಿದ್ರೆ 0 ಆಗ್ತದೆ, ಕಳೆದ್ರೆ 0 ಆಗ್ತದೆ. ಆದ್ರೆ ಭಗವಂತನ ಲೋಕದಲ್ಲಿ ಒಂದರಿಂದ ಒಂದು ತೆಗೆದ್ರು ಕೂಡ ಅಷ್ಟೇ ಒಂದೇ ಉಳಿತದೆ. ಒಂದಕ್ಕೆ ಒಂದು ಸೇರಿಸಿದ್ರು ಕೂಡ ಅದು ಒಂದೇ. ಭಗವಂತನ ಒಂದು ತುಣುಕನ್ನು ಐಹಿಕ ಅರ್ಥದಲ್ಲಿ ನಾವು ನೋಡಬಾರದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಲೌಕಿಕ ಶಕ್ತಿಯ ಪ್ರಭಾವ ಅಥವಾ ಲೌಕಿಕದ ತುಣುಕುಗಳ ಲೆಕ್ಕಾಚಾರವೆಂಬುದೇ ಅಲ್ಲಿ ಇಲ್ಲ. ಭಗವದ್ಗೀತೆಯ 15ನೆಯ ಅಧ್ಯಾಯದಲ್ಲಿ ಭಗವಂತ ಜೀವಾತ್ಮರು, ಭಗವಂತನು ಕೂಡ ಜೀವಾತ್ಮರು, ಅವನ ಅಂಗಭಾಗಗಳು ಅಂತೇಳಿ ಅಲ್ಲಿ ತಿಳಿಸ್ತಾರೆ. ಈ ಐಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಸಂಖ್ಯಾತವಾದ ಜೀವಿಗಳು ಇದ್ದಾರೆ. ಆದ್ರೆ ಕೃಷ್ಣ ಮಾತ್ರ ಅಷ್ಟು ಜೀವಿಗಳು ಇದ್ರು ಕೃಷ್ಣ ಸ್ವಯಂ ಪೂರ್ಣನೇ. ಆತ ಅನೇಕ ಅಂಗಭಾಗಗಳು ಇಡೀ ಜಗತ್ತಿನಲ್ಲೇ ಪ್ರಸರಿಸಿವೆ ಎಂಬುದಾಗಿ ದೇವರು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳಿ ಅಲ್ಲ. ಈಗ ಅವನ ಭಾಗಗಳು ಎಲ್ಲಾ ಕಡೆಯಲ್ಲೂ ಇದೆ, ವಿಭಿನ್ನ ಅಂಶಗಳು. ನಾವೆಲ್ಲರೂ ಅವನದೇ ಅಂಶಗಳು, ಎಲ್ಲಾ ಜೀವಿಗಳು. ಆದ್ರೆ ಭಗವಂತನಿಂದ ಏನು ಮೈನಸ್ ಆಗ್ಲಿಲ್ಲ ಅಥವಾ ಕೂಡಿಸ್ಲೂ ಇಲ್ಲ. ಭಗವಂತ ಇದ್ದಾಗೆ ಇದ್ದಾನೆ. ಆದ್ರೆ ನಾವು ಇಲ್ಲಿ ಬಂದಿದ್ದೇವೆ, ಈ ಜಗತ್ತಿನಲ್ಲಿ ಎಲ್ಲಾ ಪ್ರಸರಿಸಿಕೊಂಡಿದ್ದೇವೆ. ಆದ್ರೆ ದೇವರು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾನೆ ಎಂದು ಆಲೋಚಿಸುವುದು ಅದು ಭ್ರಾಂತಿ. ಅದೊಂದು ಈ ಭೌತಿಕದ ಲೆಕ್ಕಾಚಾರ, ಅಥವಾ ಇಂತಹ ಲೆಕ್ಕಾಚಾರಗಳು ಕೂಡ ಏನು ಮಾಯೆ ಅಥವಾ ಈ ಭೌತಿಕ ಶಕ್ತಿಯ ಪ್ರಭಾವದಿಂದ ಮಾತ್ರ ಸಾಧ್ಯ ಆಗ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಭೌತಿಕವಾದ ಶಕ್ತಿ ಯಾವುದೂ ಇಲ್ಲದಿರುವುದರಿಂದ ಅಲ್ಲಿ ಯಾವ ಮಾಯೆ ಕೂಡ ಇಲ್ಲ, ಬಹಿರಂಗ ಶಕ್ತಿ ಇಲ್ಲ ಅಲ್ಲಿ. ಆದ್ರಿಂದ ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ವಿಷ್ಣು ತತ್ವದ ವಿಭಾಗದಲ್ಲಿ ಒಂದರ ವಿಸ್ತರಣೆಯಿಂದ ಮತ್ತೊಂದಕ್ಕೆ ಯಾವ ಶಕ್ತಿ ನಷ್ಟವೂ ಆಗುವುದಿಲ್ಲ. ಉದಾಹರಣೆಗೆ, ಒಂದು ಮೇಣದ ಬತ್ತಿ ಇನ್ನೊಂದನ್ನು ಹೊತ್ತಿಸುವಾಗ
ಪ್ರಕಾಶ ನಷ್ಟ ಆಗುದಿಲ್ಲ, ಸೇಮ್ ಅಷ್ಟೇ ಪ್ರಕಾಶ ಇರ್ತದೆ. ಹಾಗೆ ಒಂದು ಮೂಲವಾದ ಮೇಣದ ಬತ್ತಿಯಿಂದ ಸಾವಿರಾರು ಮೇಣದ ಬತ್ತಿಗಳನ್ನು ಹೊತ್ತಿಸಬಹುದು ನಾವು. ಹಾಗೂ ಎಲ್ಲವೂ ಕೂಡ ಒಂದೇ ಸಮಾನವಾದ ಮೇಣದ ಪ್ರಕಾಶವನ್ನು ಹೊಂದಿರ್ತವೆ. ಇದೇ ತರನಾಗಿ ನಾವು ತಿಳಿಯಬೇಕಾದದ್ದು ಇಷ್ಟೇ. ಕೃಷ್ಣ ಆಗ್ಲಿ, ಚೈತನ್ಯ ಆಗ್ಲಿ, ರಾಮ ಆಗ್ಲಿ, ವರಹ, ನರಸಿಂಹ ಮೊದಲಾದ ಎಲ್ಲಾ ವಿಷ್ಣು ತತ್ವಗಳು ಆಯಾಯ ಯುಗದಲ್ಲಿ ವಿವಿಧ ಲಕ್ಷಣದಲ್ಲಿ ಕಾಣಿಸಿಕೊಂಡ್ರು ಕೂಡ ಅವರೆಲ್ಲರೂ ಕೂಡ ಅತ್ಯುತ್ತಮ ಸಾಮರ್ಥ್ಯದಿಂದ ಕೂಡಿ ಒಂದೇ ಸಮ ಇರುವಂತವರು. ಬ್ರಹ್ಮ, ಶಿವ ಮೊದಲಾದ ದೇವತೆಗಳು ಈ ಐಹಿಕ ಶಕ್ತಿಯ ಸಂಪರ್ಕದಿಂದಾಗಿ ಅವರ ಶಕ್ತಿ ಸಾಮರ್ಥ್ಯಗಳೆಲ್ಲ ವಿಭಿನ್ನ ಶ್ರೇಣಿಗಳದ್ದು ಆಗಿದೆ. ಹೀಗಿದ್ರೂ ವಿಷ್ಣುವಿನ ಅವತಾರಗಳೆಲ್ಲ ಒಂದೇ ಸಮಾನದ ಸಾಮರ್ಥ್ಯವುಳ್ಳದ್ದು. ಏಕೆಂದ್ರೆ ಮಾಯೆಯ ಪ್ರಭಾವವು ವಿಷ್ಣುವಿನ ಅವತಾರಗಳನ್ನು ಸಮೀಪಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಮಾಯೆ ಭಗವಂತನ. ಶ್ಲೋಕ 72. ಅದ್ವೈತ ನಿತ್ಯಾನಂದ ಚೈತನ್ಯ ದುಯಿ ಅಂಗ ಅಂಗೀರ ಅವಯುವ ಗಣ ಕಹಿಯೇ ಉಪಂಗ. ಅದ್ವೈತ ನಿತ್ಯಾನಂದ ಚೈತನ್ಯೇರ ದುಯಿ ಅಂಗ ಅಗ್ನಿರ ಅವಯವ ಗಣ ಕಹಿಯೇ ಉಪಂಗ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 72. ಅದ್ವೈತ ನಿತ್ಯಾನಂದ ಚೈತನ್ಯರ ದುಯಿ ಅಂಗ ಅಂಗೇರ ಅವಯವ ಗಣ ಕಹಿಯೇ ಉಪಾಂಗ. ಅದ್ವೈತ ಆಚಾರ್ಯ, ನಿತ್ಯಾನಂದ ಪ್ರಭು ನಿತ್ಯಾನಂದರು, ಚೈತನ್ಯ ಮಹಾಪ್ರಭುಗಳು, ದುಯಿ 2 ಅಂಗ ಅವಯವಗಳು, ಅಂಗೇರ ಅವಯವಗಣ ಅವಯವವಾದ, ಕಹಿಯೇ ನಾನು ಹೇಳುವೆ, ಉಪಾಂಗ ಶರೀರ ಭಾಗಗಳು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಪ್ರಭು ಮತ್ತು ಶ್ರೀ ನಿತ್ಯಾನಂದ ಪ್ರಭು ಇಬ್ಬರು ಚೈತನ್ಯ ಮಹಾಪ್ರಭುವಿನ 2 ಸ್ವಾಂಶ ಭಾಗಗಳು. ಅವರು ಚೈತನ್ಯರ ಶರೀರದ ಅಂಗಗಳು. ಈ 2 ಅವಯವಗಳ ಭಾಗಗಳು ಉಪಾಂಗವೆಂದು ಕರೆಯಲ್ಪಡುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 72. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಅದ್ವೈತ ಪ್ರಭು ಮತ್ತು ನಿತ್ಯಾನಂದ ಪ್ರಭು ಇಬ್ಬರು ಕೂಡ ಚೈತನ್ಯ ಮಹಾಪ್ರಭುವಿನ 2 ಸ್ವಾಂಶ ಭಾಗಗಳು. ಅವರು ಚೈತನ್ಯನ ಶರೀರದ ಅಂಗಗಳು ಅಂತ ಹೇಳ್ಬೋದು. ಈ 2 ಅವಯವಗಳ ಭಾಗಗಳು ಉಪಾಂಗಗಳು ಅಂತ ಹೇಳಿ ಕರೆಯಲ್ಪಡುತ್ತದೆ. ಅದ್ವೈತ ಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಇವರಿಬ್ಬರು ಕೂಡ ಚೈತನ್ಯ ಮಹಾಪ್ರಭುವಿನ 2 ಸ್ವಾಂಶ ಭಾಗಗಳು, ಅಂದ್ರೆ ಭಗವಂತನ ಶರೀರದ ಅಂಗಗಳು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. 2 ಅವಯವಗಳು ಉಪಾಂಗಗಳು ಅಂತ ಹೇಳಿ ಕರೆಯಲ್ಪಡುತ್ತದೆ. ಶ್ಲೋಕ 73. ಸ್ವಲ್ಪ ಕಡಿಮೆ ಬಂದಿದೆ, ಕಾಣುದಿಲ್ಲ. ಅಂಗೋಪಾಂಗ ತೀಕ್ಷ್ಣ ಅಸ್ತ್ರ ಪ್ರಭರ ಸಹಿತೆ ಸೇಯಿ ಸಬ ಅಸ್ತ್ರ ಹಾಯ ಪಾಶಂದ ದಲಿತೆ. ಅಂಗೋಪಾಂಗ ತೀಕ್ಷ್ಣ ಅಸ್ತ್ರ ಪ್ರಭರ ಸಹಿತೆ ಏಷಾ ಶಬ್ದ ಅಸಹಾಯ ಪಾಷಂಡ ದಲಿತೆ. ಕೊಡ್ಲಿ ಮೋಟೋ ಯಾರು? ಮೋಟೋ ಹಾಗೆ ಕರಿಬೇಕಾಗ್ತದೆ. G82.5G ಮೋಟೋ G82.5G ಯಾರು ಓದ್ತೀರಾ? ಹರೇ ಕೃಷ್ಣ. ಪ್ರಭಾಮಯಿ ಮಾತಾಜಿ ಓದಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಓಕೆ ಮಾತಾಜಿ. ಶ್ಲೋಕ 73. ಆಂಗ ಪಾಂಗ ತೀಕ್ಷ್ಣ ಅಸ್ತ್ರ ಪ್ರಭುರ ಸಹಿತ ಸೇಯಿ ಸಪ ಅಸ್ತ್ರ ಹಯ ಪಾಷಂಡ ದಲಿತೆ. ಅಂಗ ಉಪಾಂಗ ಸಾಂಶ ಭಾಗಗಳು ಮತ್ತು ಭಾಗಗಳು, ತೀಕ್ಷ್ಣ ಚೂಪಾದ ಅಸ್ತ್ರ ಆಯುಧಗಳು, ಪ್ರಭುರ ಸಹಿತೆ ಚೈತನ್ಯ ಮಹಾಪ್ರಭು ಸಂಗಡ
ಸೇಯಿ ಇವು ಸಬ ಎಲ್ಲ ಅಸ್ತ್ರ ಆಯುಧಗಳು ಹಯ ಇವೆ ಪಾಷಂಡ ನಾಸ್ತಿಕರನ್ನು ದಲಿತೆ ತುಳಿದು ಹಾಕಲು. ಅನುವಾದ: ಪ್ರಭುವು ತನ್ನ ಭಾಗಗಳು ಹಾಗೂ ಸಾಂಶ ಭಾಗಗಳ ರೂಪದಲ್ಲಿ ಚೂಪಾಗಿರುವ ಅಸ್ತ್ರಾಸ್ತ್ರಗಳಿಂದ ಸಜ್ಜುಗೊಂಡಿದ್ದಾನೆ. ಈ ಎಲ್ಲ ಆಯುಧಗಳು ಧರ್ಮಶ್ರದ್ಧೆ ಇಲ್ಲದ ನಾಸ್ತಿಕರನ್ನು ವಿಧ್ವಂಸಗೊಳಿಸಲು ಸಮರ್ಥವಾಗಿವೆ. ಭಾವಾರ್ಥ: ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗಲಿ. ಇಲ್ಲಿ ಪಾಷಂಡ ಪದ ಪ್ರಯೋಗ ತುಂಬಾ ಅರ್ಥವತ್ತಾದ್ದು. ಯಾರು ಪರಮ ಪ್ರಭುವನ್ನು ದೇವತೆಗಳಿಗೆ ಹೋಲಿಸುವವರೋ ಅವನು ಪಾಷಂಡ. ಪಾಷಂಡರು ಪರಮ ಪುರುಷನನ್ನು ಐಹಿಕ ಮಟ್ಟಕ್ಕೆ ಇಳಿಸಲು ಪ್ರಯತ್ನಿಸುತ್ತಾರೆ. ಕೆಲವು ವೇಳೆ ಅವರು ತಮ್ಮದೇ ಆದ ದೇವರನ್ನು ಸೃಷ್ಟಿಸುತ್ತಾರೆ ಅಥವಾ ಸಾಧಾರಣ ಮನುಷ್ಯನನ್ನು ದೇವರಾಗಿ ಸ್ವೀಕರಿಸುತ್ತಾರೆ ಹಾಗೂ ಪರಮ ಪ್ರಭುವಿಗೆ ಈತ ಸಮಾನನೆಂದು ಸಾಕಷ್ಟು ಪ್ರಚಾರವನ್ನು ಮಾಡುತ್ತಾರೆ. ಈ ಜನ ಪಾಷಂಡರು. ಅದೆಷ್ಟೋ ಮೂರ್ಖರೆಂದರೆ ಅವರು ಯಾರೋ ಸಾಮಾನ್ಯ ವ್ಯಕ್ತಿಯನ್ನು ಅವನ ಚಟುವಟಿಕೆಗಳು ನಿಜ ಅವತಾರ ಪುರುಷನಿಗೆ ತದ್ವಿರುದ್ಧವಾಗಿದ್ದರೂ ಕೂಡ ಪ್ರಭು ಚೈತನ್ಯರ ಅಥವಾ ಕೃಷ್ಣನ ಮುಂದಿನ ಅವತಾರವೆಂಬುದಾಗಿ ಪರಿಚಯಿಸುತ್ತಾರೆ ಹಾಗೂ ಮುಗ್ಧ ಸಾರ್ವಜನಿಕರನ್ನು ವಂಚಿಸುತ್ತಾರೆ. ಯಾರೋ ಬುದ್ಧಿವಂತರು ಹಾಗೂ ವೇದ ಹಿನ್ನೆಲೆಯಲ್ಲಿ ಪ್ರಭುವಿನ ಗುಣ ವಿಶೇಷಗಳನ್ನು ಕುರಿತ ಅಧ್ಯಯನಶೀಲರು ಅಂಥವರು ಪಾಷಂಡರಿಗೆ ವಂಚಿತರಾಗುವುದಿಲ್ಲ. ಪಾಷಂಡರು ಅಥವಾ ನಾಸ್ತಿಕರು ಭಗವಂತನ ಉನ್ನತ ಲೀಲಾ ವಿನೋದಗಳನ್ನಾಗಲಿ ದೇವರಿಗೆ ನಡೆಸುವ ದಿವ್ಯ ಸೇವೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರರು. ಭಕ್ತಿ ಸೇವೆಯು ಇತರ ಸಾಧಾರಣ ಕಾಮ್ಯ ಕರ್ಮಗಳಿಗಿಂತ ವಿಭಿನ್ನವಲ್ಲ ಎಂದು ಆಲೋಚಿಸುತ್ತಾರೆ. ಭಗವದ್ಗೀತೆ 4.8 ಸ್ಪಷ್ಟಪಡಿಸುವಂತೆ ಪರಮ ಪ್ರಭು ಹಾಗೂ ಆತನ ಅಂತರಂಗ ಭಕ್ತರು ಸದ್ಧರ್ಮಿ ಸದ್ಗುಣಿಗಳನ್ನು ರೂಪಿಸುತ್ತಾ ರಕ್ಷಿಸುತ್ತಾ ಹಾಗೂ ದುಷ್ಕರ್ಮಿಯ ಕಿಡಿಗೇಡಿಗಳನ್ನು ಕಟುವಾಗಿ ದುಡಿಸುತ್ತಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಸದಾ ಸರ್ವತ್ರ ಈ ಅರ್ಥವಿಹೀನರಾದ ನಾಸ್ತಿಕರನ್ನು ದಮನಗೊಳಿಸುತ್ತಾರೆ ಹಾಗೂ ಕಿಡಿಗೇಡಿಗಳು ಯಾವಾಗಲೂ ಪರಮ ಪ್ರಭುವನ್ನು ತಿರಸ್ಕರಿಸಲು ಬಯಸುತ್ತಾರೆ ಹಾಗೂ ಭಕ್ತಿ ಸೇವೆಯ ಪಥದಲ್ಲಿ ಮುಗ್ಗರಿಸುವಂತೆ ಅಡ್ಡಿಯೊಡ್ಡುತ್ತಾರೆ. ಭಗವಂತನು ಆತನ ನೆಚ್ಚಿನ ಪ್ರತಿನಿಧಿ ಭಕ್ತರನ್ನು ಕಳಿಸುತ್ತಾನೆ ಹಾಗೂ ಈ ಅರ್ಥವಿಹೀನತೆಯನ್ನು ನಿಗ್ರಹಿಸಲು ಸ್ವಯಂ ತಾನೇ ಆವಿರ್ಭವಿಸುತ್ತಾನೆ. ಸ್ವಲ್ಪ ಬೇರೆ ಮತ್ತೆ ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ತನ್ನ ಭಾಗಗಳು ಹಾಗೂ ಸ್ವಾಂಸ ಭಾಗಗಳ ರೂಪದಲ್ಲಿ ಚೂಪಾಗಿರುವ ಅಸ್ತ್ರಾಸ್ತ್ರಗಳಿಂದ ಅವನು ಸಜ್ಜುಗೊಂಡಿರುತ್ತಾನೆ. ಹಾಗೆ ಎಲ್ಲಾ ಆಯುಧಗಳು ಧರ್ಮಶ್ರದ್ಧೆ ಇಲ್ಲದ ನಾಸ್ತಿಕರನ್ನು ವಿಧ್ವಂಸಗೊಳಿಸಲು ಅದು ಸಾಮರ್ಥ್ಯಗೊಳ್ಳಬಹುದಾಗಿದೆ. ಇಲ್ಲಿ ಭಾವಾರ್ಥದಲ್ಲಿ ಪಾಷಾಂಡ ಎಂಬ ಪದದ ಪ್ರಯೋಗ ತುಂಬಾ ಅರ್ಥವರ್ಥವಾಗಿದೆ. ಯಾರು ಭಗವಂತನನ್ನು ದೇವತೆಗಳಿಗೆ ಹೋಲಿಸ್ತಾರೋ ಅವರು ಪಾಷಂಡರು ಪರಮ ಪುರುಷನನ್ನು ಐಹಿಕ ಮಟ್ಟಕ್ಕೆ ಇಳಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಕೆಲವೆಲ್ಲ ಅವರು ತಮ್ಮದೇ ಆದ ದೇವರನ್ನು ಸೃಷ್ಟಿ ಮಾಡ್ತಾರೆ ಹಾಗೂ ಸಾಧಾರಣ ಮನುಷ್ಯರನ್ನೇ ಅವರು ದೇವರಾಗಿ ಕಾಣ್ತಾರೆ ಹಾಗೂ ಸ್ವೀಕರಿಸ್ತಾರೆ ಹಾಗೂ ಪರಮ ಪ್ರಭುವಿಗೆ ಈತ ಸಮಾನ ಎಂದು ಸಾಕಷ್ಟು ಪ್ರಚಾರ ಕೂಡ ಮಾಡ್ತಾರೆ. ಈ ಜನ ನಿಜವಾಗಿ ಅವರು ಪಾಷಂಡರು ಅಥವಾ ಮೂರ್ಖರು. ಎಂದರೆ ಅವರು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಥವಾ ಅವನ ಚಟುವಟಿಕೆಗಳನ್ನು ನಿಜ ಅವತಾರ ಪುರುಷನಿಗೆ ತದ್ವಿರುದ್ಧವಾಗಿದ್ರು ಕೂಡ ಪ್ರಭು ಚೈತನ್ಯರ ಅಥವಾ ಶ್ರೀ ಕೃಷ್ಣನ ಮುಂದಿನ ಅವತಾರವೆಂಬುದಾಗಿಯೇ ಪರಿಚಯವನ್ನು ಮಾಡಿಕೊಡ್ತಾರೆ ಹಾಗೂ ಮುಗ್ಧ ಸಾರ್ವಜನಿಕರನ್ನೆಲ್ಲರನ್ನು ವಂಚಿಸ್ತಾರೆ. ಯಾರೋ ಬುದ್ಧಿವಂತರು ಹಾಗೂ ವೇದ ಹಿನ್ನೆಲೆಯಲ್ಲಿ ಪ್ರಭುವಿನ ಗುಣ ವಿಶೇಷಗಳನ್ನು ಅದರ ಕುರಿತು ಅಧ್ಯಯನ ಮಾಡಿದವರು ಅಂತವರು ಯಾರು ಕೂಡ ಈ ಪಾಷಂಡರಿಂದ ವಂಚಿತರಾಗುವುದಿಲ್ಲ. ಹರೇ ಕೃಷ್ಣ. ಪಾಷಂಡರು ಮತ್ತು ನಾಸ್ತಿಕರು ಭಗವಂತನ ಉನ್ನತ ಲೀಲಾ ವಿನೋದಗಳನ್ನಾಗ್ಲಿ ದೇವರಿಗೆ ನಡೆಸುವಂತಹ ದಿವ್ಯ ಸೇವೆಯನ್ನಾಗ್ಲಿ ಅವರು ಅರ್ಥ ಮಾಡಿಕೊಳ್ಳುವುದು ಇಲ್ಲ. ಹಾಗೆ ಅವರಿಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ಇಲ್ಲ. ಯಾಕಂದ್ರೆ ಅವರು ಪಾಷಾಂಡರು. ದೇವತೆಗಳನ್ನೇ ಅವರು ದೇವರು ಅಂತ ಹೇಳಿ ಹೇಳುವವರು ಅಥವಾ ಯಾರೋ ಒಬ್ಬರನ್ನು ದೇವತೆಗಳಂತೆ ದೇವರು ಅಂತ ಹೇಳಿ ಹೇಳುವವರು ವ್ಯಕ್ತಿಯನ್ನೇ. ಆದ್ದರಿಂದ ಅವರಿಗೆ ಭಗವಂತನ ಆ ಲೀಲಾ ಆಗ್ಲಿ ಅವನ ಗುಣಗಾನವನ್ನಾಗ್ಲಿ ಅಥವಾ ಅವನ ದಿವ್ಯ ಸೇವೆಯನ್ನಾಗ್ಲಿ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಸೇವೆಯು ಇತರ ಸಾಧಾರಣ ಕಾಮ್ಯ ಕರ್ಮಗಳಿಗಿಂತ ಅದು ವಿಭಿನ್ನವಲ್ಲ ಎಂದು ಆಲೋಚಿಸ್ತಾರೆ. ಭಗವದ್ಗೀತೆ 4ನೇ ಅಧ್ಯಾಯದ 8ನೇ ಶ್ಲೋಕ. ಅದು ಏನು? ಪರಮ ಪ್ರಭು
ಮತ್ತು ಆತನ ಅಂತರಂಗ ಭಕ್ತರು ಸದ್ಧರ್ಮಿ ಮತ್ತೆ ಸದ್ಗುಣಿಗಳನ್ನು ಉಳಿಸುತ್ತಾ, ಅಂದ್ರೆ ಅವರನ್ನು ರಕ್ಷಿಸ್ತಾರೆ, ಒಳ್ಳೆಯವರನ್ನು ರಕ್ಷಿಸ್ತಾರೆ, ದುಷ್ಟರನ್ನು ಶಿಕ್ಷಿಸ್ತಾರೆ. ದುಷ್ಕರ್ಮಿ ಕಿಡಿಗೇಡಿಗಳನ್ನು ಕಟುವಾಗಿ ದುಡಿಸುತ್ತಾ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಸದಾ ಸರ್ವತ್ರ ಈ ವಿಹೀನರಾದ ನಾಸ್ತಿಕರನ್ನು ದಮನಗೊಳಿಸ್ತಾರೆ. ಹಾಗೂ ಕಿಡಿಗೇಡಿಗಳು ಯಾವಾಗಲೂ ಪರಮ ಪ್ರಭುವನ್ನು ತಿರಸ್ಕರಿಸ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ಅದೇ ಕೆಲಸ. ಹಾಗೂ ಭಕ್ತಿ ಸೇವೆಯ ಪಥದಲ್ಲಿ ಮುಗ್ಗರಿಸುವಂತೆ ಅವರು ಅಡ್ಡಿಯನ್ನು ಕೂಡ ಉಂಟು ಮಾಡ್ತಾರೆ. ಭಗವಂತನು ಆತನ ನೆಚ್ಚಿನ ಪ್ರತಿನಿಧಿ, ಭಕ್ತರನ್ನು ಕಳಿಸ್ತಾನೆ ಅವನು. ಹಾಗೂ ವಿಹೀನತೆಯನ್ನು ನಿಗ್ರಹಿಸ್ಬೇಕು. ಅದಕ್ಕೆ ಭಗವಂತ ಸ್ವಯಂ ತಾನೇ ಬರ್ತಾನೆ, ಆವಿರ್ಭವಿಸ್ತಾನೆ ಅವನು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದದವರಿಗೂ ಈ